ಮಳೆಗಾಲದಲ್ಲಿ ಹಾವುಗಳು ಬೆಚ್ಚಗಿರುವ ಜಾಗವನ್ನು ಹುಡುಕಿಕೊಂಡು ಬರುವುದು ಸಹಜ. ಹೀಗೆ ಬೆಚ್ಚಗಿನ ಜಾಗದಲ್ಲಿ ಇರುವ ಹಾವಿಗೆ ತಿಳಿಯದೆ ತುಳಿದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಅಂದ ಹಾಗೆ ಇದು ವಿಷಕಾರಿ ಹಾವುಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಭೂಮಿ ಮೇಲೆ ವಿಷಕಾರಿಯಲ್ಲದ ಹಲವು ಜಾತಿಯ ಹಾವುಗಳಿದ್ದು ಅವುಗಳಲ್ಲಿ ಕೇರೆ ಹಾವು ಕೂಡ ಒಂದು. ಮನುಷ್ಯನಿಗೆ ಯಾವುದೇ ರೀತಿಯ ತೊಂದರೆಯನ್ನ ನೀಡದೆ ಒಂದು ಪ್ರಕಾರದಲ್ಲಿ ಮನುಷ್ಯ ಸ್ನೇಹಿಯಾಗಿ ಈ ಕೇರಿ ಹಾವುಗಳಿವೆ. ಕೃಷಿ ಭೂಮಿ ಹಾಗೂ ಕೃಷಿ ಉತ್ಪನ್ನಗಳನ್ನು ಸಂಗ್ರಹಿಸಲ್ಪಡುವ ಜಾಗಕ್ಕೆ ಇಲ್ಲಿ ಹೆಗ್ಗಣಗಳ ತೊಂದರೆ ಹೇಳುತ್ತಿರದು. ಅಂತಹ ಜಾಗದಲ್ಲೇ ಹೆಚ್ಚಾಗಿ ಟಿಕ್ಕಾಣಿ ಹೂಡುವ ಈ ಕೇರಿ ಹಾವುಗಳು ಇಲ್ಲಿ ಹೆಗ್ಗಣಗಳ ಸಂತತಿಯನ್ನ ಸದ್ದಿಲ್ಲದೆ ಇಲ್ಲದಾಗಿಸುತ್ತ. ಕೇರಿ ಹಾವುಗಳ ಬಗ್ಗೆ ಹಲವು ರೀತಿಯ ತಪ್ಪು ಅಭಿಪ್ರಾಯಗಳು ಇದ್ದು ಇವುಗಳು ತಮ್ಮ ಬಾಲದಿಂದ ಹೊಡೆಯುತ್ತವೆ ಅನ್ನೋದು ಇವುಗಳಲ್ಲಿ ಒಂದು. ಹಾಗಾದ್ರೆ ಕೇರೆ ಹಾವುಗಳು ನಿಜವಾಗಿಯೂ ತಮ್ಮ ಬಾಲದ ಮೂಲಕ ಎದುರಾಳಿಗೆ ಹೊಡೆಯುತ್ತಿದೆಯೋ ಅನ್ನುವುದನ್ನು ಉರುಗ ತಜ್ಞರು ಹೇಳುತ್ತೇ ಬೇರೆ. ಕೇರೆ ಹಾವುಗಳು ಯಾವತ್ತೂ ತಮ್ಮ ಬಾಲದ ಮೂಲಕ ಹೊಡೆಯುವುದಿಲ್ಲ ಎನ್ನುತ್ತಾರೆ. ಕೇರೆ ಹಾವುಗಳು ಅಪಾಯದ ಸಂದರ್ಭದಲ್ಲಿ ಓಡಿ ಹೋಗುವ ಸಂದರ್ಭಗಳಲ್ಲಿ ಕೆಲವೊಮ್ಮೆ ತಮ್ಮ ಬಾಲವನ್ನು ಮೇಲ್ಮುಖವಾಗಿ ಮಾಡಿ ಓಡುತ್ತವೆ. ತಮ್ಮ ಹರಿಯುವ ವೇಗ ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಕೇರೆ ಹಾವುಗಳು ಈ ರೀತಿ ಮಾಡುತ್ತವೆ ವಿನಃ ಆಕ್ರಮಣ ಮಾಡುವ ದೃಷ್ಟಿಯಿಂದ ಈ ರೀತಿ ಮಾಡುವುದಿಲ್ಲ ಎನ್ನುವುದು ಉರುಗ ತಜ್ಞರ ಅನುಭವದ ಮಾತಾಗಿದೆ. ಕೇರೆ ಹಾವುಗಳು ಕೃಷಿಕರ ಸ್ನೇಹಿತನಾಗಿದ್ದು ಇವುಗಳು ಇರುವ ಕಾರಣಕ್ಕೆ ಇಲ್ಲಿ ಹೆಗ್ಗಣಗಳಿಂದ ನಾಶವಾಗುವ ಲಕ್ಷಾಂತರ ಮೌಲ್ಯದ ಆಹಾರ ದಾಸ್ತಾನುಗಳು ಸುರಕ್ಷಿತವಾಗಿ ಉಳಿಯುತ್ತವೆ. ಇತ್ತೀಚಿನ ದಿನಗಳಲ್ಲಿ ಕೇರೆ ಹಾವುಗಳ ಮೇಲಿನ ತಪ್ಪು ಕಲ್ಪನೆಗಳಿಂದಾಗಿ ಜನ ಕೇರೆ ಹಾವುಗಳನ್ನು ಕೊಲ್ಲುವ ಪ್ರಕ್ರಿಯೆಯಲ್ಲೂ ತೊಡಗುತ್ತಿದ್ದು ಇವುಗಳ ಸಂಖ್ಯೆ ಕುಸಿಯಲು ಕಾರಣವಾಗುತ್ತಿದೆ. ಮತ್ತೆ ಕೇರೆ ಹಾವು ನಾಗರಹಾವಿಗೆ ಜೋಡಿ ಆಗ್ತಿದೆ ಹೇಳುದು, ಸ್ವಲ್ಪ ನಾಗರಹಾವು ಕಪ್ಪಿದೊಳ್ಳೆ ಅದು ಕೇರೆಗೆ ಹುಟ್ಟಿದಂತೆ ಅದೆಲ್ಲ ಇಲ್ಲ. ನಾಗರಹಾವಿಗೆ ಜೋಡಿ ಆಗುವಂಥ ಕೇರೆ ಹಾವಿಗೆ ಅದ್ರ ಪೊರೆ ಬಿಡ್ಲಿಕ್ಕೆ ಆಗುವಾಗ ಕಪ್ಪಾಗಿರ್ತದೆ ಅಷ್ಟೇ. ಪೊರೆ ಬಿಟ್ಟ ನಂತರ ಸ್ವಲ್ಪ ಕಲರ್ ಚೇಂಜ್ ಬರ್ತದೆ. ಇದೀಗ ಪೊರೆ ಬಿಡ್ಲಿಕ್ಕೆ ಆಗಿದೆ, ಇದು ಕಪ್ಪಾಗಿತ್ತು. ಹೊಡಿಯುದಿಲ್ಲ, ಸುಮ್ಮನೆ ಹೀಗೆ ಬೀಜಿದಷ್ಟೇ. ಹೋಗುವ ರಭಸಲ್ಲಿ ಬಾಲನ್ನು ಹೀಗೆ ಮಾಡಿಕೊಂಡು ಹೋಗ್ತದೆ. ಅದು ಸೊಂಟ ಮುರಿಯುವುದು ಅದೆಲ್ಲ ಸುಮ್ಮನೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು. Celebrating the brides of now. Kahani, Bridal Stories by Bhima.